ಆತ್ಮೀಯರೇ, ನಮ್ಮ ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾಲೂಕು ಪಂಚಾಯತ್ ಉಳ್ಳಾಲ ನಗರಸಭೆ, ದೈಹಿಕ ಶಿಕ್ಷಣ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ, ಉಳ್ಳಾಲ ತಾಲೂಕು ವಾಲಿಬಾಲ್ ಅಸೋಸಿಯೇಷನ್ ಮತ್ತು JCI ಮಂಗಳಾಂಗುತಿ ಕೊಣಾಜೆ ಇವುಗಳ ಜಂಟಿ ಆಶ್ರಯದಲ್ಲಿ ನಾಲ್ದು 29 ತಾರೀಕು ಶುಕ್ರವಾರ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಿಕ್ಕೆ ಇದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾಡ ಹಬ್ಬ ಮೈಸೂರು ಅಲ್ಲಿ ನಡೆಯತಕ್ಕಂಥ ದಸರಾ ಹಬ್ಬದ ಪ್ರಯುಕ್ತ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಬಹಳ ವಿಜೃಂಭಣೆಯಿಂದ ಈ ಒಂದು ದಸರಾ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಹಾಗೆಯೇ ನಮ್ಮ ಮಂಗಳೂರಿನಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಎಲ್ಲ ಸಂಘಟನೆಗಳ ಒಟ್ಟಿಗೆ ಈ ವರ್ಷ ಜಿಲ್ಲಾ ಮಟ್ಟ, ಮೈಸೂರು ವಿಭಾಗ ಮಟ್ಟ ಕೂಡ ಇಲ್ಲೇ ಆಗ್ತಾ ಇದೆ. ಅದರೊಟ್ಟಿಗೆ ಈ ಉಳ್ಳಾಲ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಇಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ವಿಶೇಷವಾಗಿ ಮಾನ್ಯ ಶಾಸಕರು, ಈ ಭಾಗದ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು UT ಖಾದರ್ ಅವರ ಬಹಳ ಮುಂದಾಳತ್ವದಲ್ಲಿ ಅವರ ಒಂದು ಸಹಕಾರ ಕೂಡ ಇದೆ. ಅದರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು 29 ತಾರೀಕಿಗೆ ಹಮ್ಮಿಕೊಳ್ಳಲಿಕ್ಕಿದ್ದೇವೆ. ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೆ ಬಹಳ ಕ್ರಿಯಾಶೀಲರು, ಒಬ್ಬ ಪಾರದರ್ಶಕ ವ್ಯಕ್ತಿತ್ವದ ಶ್ರೀಯುತ ರವಿ ನಾಯಕರು ನಮ್ಮೊಂದಿಗಿದ್ದಾರೆ. ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈಗಾಗಲೇ ಕಾರ್ಯನಿರ್ವಹಣಾಧಿಕಾರಿಗಳು ಉಳ್ಳಾಲ ತಾಲೂಕು ಶ್ರೀಮತಿ ಶೈಲಾ ಕಾರಜಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಕೂಡ ಈಗ ಚಾರ್ಜಲ್ಲಿ ಇದನ್ನು ಕೂಡ ಇಲಾಖೆಯನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಶೈಲಾ ಮೇಡಮ್, ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ವಾಣಿ ಮೇಡಮ್ ಬರಬೇಕಿತ್ತು. ನಮ್ಮ ನಗರಸಭೆಯ ಆಯುಕ್ತರು ಈಗಾಗಲೇ KDP ಬೇರೆ ಬೇರೆ ಸಭೆಗಳು ಇರುವ ಕಾರಣ ಅವರ ಪರವಾಗಿ ಕಂದಾಯ ಅಧಿಕಾರಿ ಆಗಿರುವಂಥ ಶ್ರೀಯುತ ನವೀನ್ ಹೆಗಡೆ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಆಗಮಿಸಿರುವಂಥ ಎಲ್ಲ ಮಾಧ್ಯಮದವರು ಮತ್ತು ಪತ್ರಿಕಾ ಪ್ರತಿನಿಧಿಗಳನ್ನು ಕೂಡ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಈಗ ನಡೆಯತಕ್ಕಂಥ ಕ್ರೀಡಾಕೂಟದ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಸಹಾಯಕ ನಿರ್ದೇಶಕರು ಆಗಿರುವಂಥ ಶ್ರೀಯುತ ರವಿ ವೈ ನಾಯಕ್ ಅವರಲ್ಲಿ ವಿನಂತಿ ಮಾಡ್ತೇನೆ. ನನ್ನ ಹೆಸರು ರವಿ ನಾಯಕ್, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಈ ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ಏನಂತಂದರೆ, ಪ್ರತಿ ವರ್ಷದಂತೆ ಈ ವರ್ಷವೂ ದಸರಾ ಹಬ್ಬವನ್ನು ಇಡೀ ರಾಜ್ಯಾದ್ಯಂತ ಆಚರಿಸ್ತಿದ್ದೀವಿ. ಅದರ ಪ್ರಯುಕ್ತ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯಿಂದ ದಸರಾ ಕ್ರೀಡಾಕೂಟವನ್ನು ವಿಶೇಷವಾಗಿ ಹಲವು ವರ್ಷಗಳಿಂದ ಆಚರಣೆ ಮಾಡ್ಕೊತ ಬಂದಿದ್ದಾರೆ. ಅದೇ ರೀತಿ ಈ ವರ್ಷವೂ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಇದರ ಪ್ರಯುಕ್ತ ನಾವು ತಾಲೂಕಾ ಮಟ್ಟದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅಲ್ಲಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ತಂಡಗಳನ್ನು ಜಿಲ್ಲಾ ಮಟ್ಟದಲ್ಲಿ ಆಡಿಸಿ, ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾದ ತಂಡವನ್ನು ವಿಭಾಗ ಮಟ್ಟದಲ್ಲಿ ಆಡಿಸಿ, ವಿಭಾಗ ಮಟ್ಟದಲ್ಲಿ ಗೆದ್ದಂಥ ತಂಡವನ್ನು ಕೊನೆಯದಾಗಿ ಅಂತಿಮವಾಗಿ ಮೈಸೂರಿನಲ್ಲಿ CM ದಸರಾ ಕಪ್ ಅಂತ ಆಡಿಸ್ತೀವಿ ನಾವು. ಸೊ ಅದರ ಪ್ರಯುಕ್ತ ಮೊದಲ ಹಂತ ಇದು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವರ್ಷದ ತಾಲೂಕು ಕ್ರೀಡಾಕೂಟವನ್ನು ನಾವು ವಿಶ್ವವಿದ್ಯಾಲಯದ ಕ್ರೀಡಾಂಗಣವಾದ ಕೊಣಾಜೆ ಯೂನಿವರ್ಸಿಟಿ ಗ್ರೌಂಡ್ನಲ್ಲಿ ತಾಲೂಕು ಮಟ್ಟದ ಉಳ್ಳಾಲ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದು ಮುಕ್ತ ವಿಭಾಗದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಅಂದರೆ ಯಾವುದೇ ರೀತಿಯಂಥ ವಯಸ್ಸಿನ ನಿರ್ಬಂಧ ಇಲ್ಲ, ಯಾರಾದರೂ ಕೂಡ ಸ್ಪರ್ಧೆ ಮಾಡಬಹುದು, ವಯಸ್ಸಿನ ಯಾವುದೇ ಮಿತಿ ಇರುವುದಿಲ್ಲ. ಮಹಿಳೆ ಮತ್ತು ಪುರುಷರಿಗೆ ಇಬ್ಬರಿಗೂ ಆದ್ಯತೆ ಇದೆ. ಸೊ ಹೀಗಾಗಿ ಈ ಒಂದು ಕ್ರೀಡಾಕೂಟಕ್ಕೆ ವಿಶೇಷವಾಗಿ ನಮ್ಮ ಈ ಭಾಗದ ಶಾಸಕರಾದರುವ ಮಾನ್ಯ UT ಖಾದರ್ ಸರ್ ಅವರು ವಿಶೇಷ ಒತ್ತು ನೀಡಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕಂತ ಈಗಾಗಲೇ ನಮ್ಮನ್ನು ಕರೆದು ಸೂಚಿಸಿದ್ದಾರೆ. ಅದರಂತೆ ಸದರಿ ಒಂದು ಏನು ತಯಾರಿ ನಡೆಸಬೇಕದನ್ನು ಈ ಪ್ರಾರಂಭದ ಹಂತದಿಂದ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ, ಯುವಕ ಮಂಡಲಗಳಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಹಾಗೂ ಮತ್ತು ಕೆಲವು ಮಿಷನರೀಸ್ಗಳಿದ್ದಾವೆ, ಅವ್ರಿಗೂ ಕೂಡ ನಾವು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳೋಕ್ಕೆ ಈಗಾಗಲೇ ಸೂಚಿಸ್ತಾ ಇದ್ದೀವಿ. ಹಾಗೂ ಇನ್ನೂ ಹಲವು ದಿನಗಳ ಈ ಪ್ರಯತ್ನ ನಡೀತಾ ಇರುತ್ತೆ. ಈ ಕ್ರೀಡಾಕೂಟಕ್ಕೆ ಸಾಮಾನ್ಯವಾಗಿ ಒಂದು 700ರಿಂದ 1000 ಜನ ಕ್ರೀಡಾ ಸ್ಪರ್ಧಾಳುಗಳು ಭಾಗವಹಿಸುವ ಒಂದು ಸಂಭಾವ್ಯತೆ ಇದೆ. ಅದರಂತೆ ಅದಕ್ಕೆ ತಕ್ಕಂಥ ಎಲ್ಲ ವ್ಯವಸ್ಥೆ, ಊಟದ ವ್ಯವಸ್ಥೆ ಆಗಲಿ, ತಿಂಡಿ ವ್ಯವಸ್ಥೆ ಆಗಲಿ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ಬರುವ ಕ್ರೀಡಾಪಟುಗಳಿಗೆ TA ಕೊಡುವ, ಅಂದರೆ ಅವರಿಗೆ ಪ್ರಯಾಣ ಭತ್ಯೆಯನ್ನು ಕೊಡುವ ಒಂದು ಸೌಲಭ್ಯ ಇರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಸುದ್ದಿಗೋಷ್ಠಿ ಮುಖಾಂತರ ನಾನು ಕೇಳ್ಕೊಳ್ತೇನೆ.
ಅದಲ್ಲದೆ ಈ ಒಂದು ಕ್ರೀಡಾಕೂಟಕ್ಕೆ ನಮಗೆ ಎಲ್ಲ ಇಲಾಖೆಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ವಿಶೇಷವಾಗಿ ತಾಲೂಕ್ ಪಂಚಾಯತ್ ಉಳ್ಳಾಲ ಅದರ ಕಾರ್ಯನಿರ್ವಹಣಾಧಿಕಾರಿಗಳು ಶೈಲಾ ಮೇಡಮ್ ಅವರು ಬಂದಿದ್ದಾರೆ. ಅವರು ಈ ಕ್ರೀಡಾಕೂಟಕ್ಕೆ ಹೆಚ್ಚಿನ ಒತ್ತು ನೀಡಿ ಎಲ್ಲ ರೀತಿಯ ಸಹಕಾರ ನೀಡ್ತಾ ಇದ್ದಾರೆ. ಹಾಗೂ ಉಳ್ಳಾಲ ನಗರಸಭೆ, ಉಳ್ಳಾಲ ಎಲ್ಲ ಯುವಕ ಮಂಡಲಗಳು ಮತ್ತು ಸಂಘ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದೇವೆ. ಹಾಗೂ ಉಳ್ಳಾಲ ದೈಹಿಕ ಶಿಕ್ಷಕರ ಒಂದು ವಿಭಾಗ ಏನಿದೆ ಅವರು ಕೂಡ ನಮಗೆ ಇಲ್ಲಿ ಸಹಕಾರ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳುವುದಂದರೆ ಈ ಯಾವ್ಯಾವ ವಿಭಾಗದಲ್ಲಿ ಏನಾದರೂ ನಡಿಬೇಕಂತ ಕೆಲವೊಂದಷ್ಟು ಗೊಂದಲಗಳಿದ್ದರೆ ಅದನ್ನು ಇದ್ರ ಜೊತೆಗೆ ನಾನು ಒಂದು ವರದಿ ಕೊಡ್ತೀನಿ. ಅದಕ್ಕಿಂತ ಮೊದಲು ಒಂದು ಸಾಮಾನ್ಯವಾಗಿ ಜನರಲ್ ಆಗಿ ಹೇಳ್ತೀನಿ. ಪುರುಷರ ವಿಭಾಗದಲ್ಲಿ 100, 200, 400, 800, 1500, 5000 ಮತ್ತು 10,000 ಮೀಟರ್ ಓಟ ಇರುತ್ತೆ. ಅದರ ಜೊತೆಗೆ ಜಾವಲಿನ್, ಗುಂಡು ಎಸೆತ, ಎತ್ತರ ಜಿಗಿತ, ಉದ್ದ ಜಿಗಿತ, ವಾಲಿಬಾಲ್, ಖೋ ಖೋ, ಕಬಡ್ಡಿ ಮತ್ತು ಯೋಗ. ಈ ವರ್ಷದಿಂದ ನಾವು ಯೋಗ ಕೂಡ ಈ ದಸರಾ ಕ್ರೀಡಾಕೂಟದಲ್ಲಿ ಒಂದು ವಿಶೇಷ ವಿಭಾಗವಾಗಿ ಅದನ್ನು ನಡೆಸ್ತಾ ಇದ್ದೇವೆ. ಸೊ ಹೀಗಾಗಿ ಇದು ಎಲ್ಲ ವಿಭಾಗಗಳಲ್ಲಿ ಏನು ನಾವು ಪುರುಷರಿಗೆ ನಡೆಸ್ತೀವಿ ಅದೇ ಸೇಮ್ ಎಲ್ಲ ವಿಭಾಗನೂ ನಾವು ಮಹಿಳೆಯರಿಗೂ ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಪಾಲ್ಗೊಂಡು ಈ ದಸರಾ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ನಾನು ಶೈಲಾ ಕೆ ಕಾರಗಿ, ಮೂಲತಃ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಗಳೂರು ಗ್ರಾಮಾಂತರ, ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಉಳ್ಳಾಳ ತಾಲೂಕು ಇದ್ದೇನೆ. ಏನು ನಮ್ಮ ದಸರಾ ಕ್ರೀಡಾಕೂಟವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಯುವಜನ ಮತ್ತು ಕ್ರೀಡಾ ಇಲಾಖೆ ಹಾಗೂ ಇತರ ಎಲ್ಲರ ಸಹಕಾರದೊಂದಿಗೆ ನಾವು ಈ ವರ್ಷ ಮಾಡಲಿಕ್ಕೆ ಆಯೋಜನೆಯನ್ನು ಮಾಡಿದ್ದೀವಿ. ಇದಕ್ಕೆ ನಾನು ಶುಭ ಕೋರ್ತಾ ಇದ್ದೀನಿ. ಹಾಗೆ ಏನು ಯಾವುದೇ ವಯಸ್ಸಿನ ನಿರ್ಬಂಧ ಇಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ವಿಶೇಷವಾಗಿ ಭಾಗವಹಿಸ್ಬೋದು ಅನ್ನೋದನ್ನು ನಾವು ಈಗ ರವಿನಾಯಕ್ ಸರ್ ಹೇಳಿದ್ದಾರೆ. ಹಾಗಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಈ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಶಾಲಾ ಕಾಲೇಜುಗಳಿಗಿರ್ಬೋದು, ಆಮೇಲೆ ಇತರ ಸಾರ್ವಜನಿಕವಾಗಿ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದಕ್ಕೆ ಹೆಚ್ಚಿನ ಪ್ರಚಾರ ಸಿಕ್ಕದಲ್ಲಿ ಯಾರ್ಯಾರು ಕ್ರೀಡಾಪಟುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇಂತಹ ಒಂದು ವಿಶೇಷ ಸಂದರ್ಭದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಗುತ್ತೆ. ಅವರು ಬಹುಮಾನಗಳನ್ನು ಗೆಲ್ಬೋದು. ಹಾಗೆ ಮುಂದಿನದಾಗಿ ಜಿಲ್ಲಾ ಮಟ್ಟ ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸ್ಬೋದು. ಮತ್ತು ಇಲ್ಲಿನ ಏನು ಪ್ರತಿಭೆಗಳಿದೆ ಅದು ನಮ್ಮ ಜಿಲ್ಲೆಗೆ ಮತ್ತು ಅವ್ರಿಗೆ ವೈಯಕ್ತಿಕವಾಗಿ ಹೆಸರನ್ನು ತಂದು ಕೊಡ್ಬೋದು ಅಂತ ಹೇಳಿ ನಾನು ಶುಭ ಕೋರ್ತಾ ಇದ್ದೀನಿ. ಧನ್ಯವಾದ. ಇದಕ್ಕೆ ಪ್ರತಿ ವರ್ಷದಂತೂ ಈ ವರ್ಷ ತಾಲೂಕು ಮಟ್ಟದಲ್ಲಿ ಅನುದಾನ ಮೀಸಲಿದೆ. ಪ್ರತಿ ತಾಲೂಕಿಗೆ 75,000 ಅನುದಾನ ಮೀಸಲಿದೆ. ಅದರಂತೆ ಗೆದ್ದು ಬಂದ ತಂಡಗಳಿಗೆ ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಾವು ಒಟ್ಟು ಎಲ್ಲ ಇವಕ್ಕೆ ಸೇರಿಸಿ ಎಲ್ಲ ತಾಲೂಕುಗಳಿಗೆ ಏನು ಗೆದ್ದು ಬಂದಿರ್ತಂಥ ತಂಡಗಳಿಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಆಯೋಜನೆ ಮಾಡೋದ್ರಿಂದ ಜಿಲ್ಲಾ ಮಟ್ಟಕ್ಕೆ 5 ಲಕ್ಷ ರೂಪಾಯಿನ ಅನುದಾನ ಇಟ್ಕೊಂಡಿದ್ದೀವಿ. ಸೊ ಈಗ ಒಟ್ಟು ನಮ್ಮದು 8 ತಾಲೂಕುಗಳಿಗೆ ತಾಲೂಕಿಗೆ ತಲಾ 75,000 ರೂಪಾಯಿ ಅನುದಾನ ಇಟ್ಕೊಂಡಿದ್ದೀವಿ. ಸಭೆ ಮತ್ತು ಕೋಟೆಕಾರ ಪಟ್ಟಣ ಪಂಚಾಯತ್ ಹೀಗೆ ಇಷ್ಟೆಲ್ಲ ಇದೆ. ಇಲ್ಲಿ ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿ ಪ್ರಚಾರ ಆಗಿ ಈ ವರ್ಷ ಕಳೆದ ವರ್ಷ ಪರವಾಗಿಲ್ಲ ಒಳ್ಳೆ ರೀತಿಯಲ್ಲಿ ನಡೆದಿದೆ. ಇದು 2ನೇ ವರ್ಷ ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ನಡೆಯುವಂಥದ್ದು. ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲು ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ನಮ್ಮೊಂದಿಗೆ ಸಹಕರಿಸಬೇಕು. ಉತ್ತಮ ರೀತಿಯಲ್ಲಿ ಪ್ರಚಾರ ಪಡಿಸಿ ಯಾವ ತಾಲೂಕಲ್ಲಿ ಈ ರೀತಿ ವಿಜೃಂಭಣೆಯಿಂದ ಆಗಲಿಲ್ಲ, ಈ ಉಳ್ಳಾಲ ತಾಲೂಕಲ್ಲಿ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಪಂದ್ಯಾಕೂಟದಲ್ಲಿ ಕೂಡ ಕ್ರೀಡಾಕೂಟಗಳಲ್ಲಿ ಕೂಡ ಭಾಗವಹಿಸ್ತಾರೆ ಅಂತ ಎನ್ನುವಂಥ ಒಂದು ಕೀರ್ತಿಗೆ ಪಾತ್ರರಾಗಬೇಕು ಅಂತೇಳಿ ನಾವು ಬಯಸಿದ್ದೇವೆ. ನೀವೆಲ್ಲರೂ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಪ ಇವತ್ತು ಕೂಡ ಅಲ್ಲಿ ತಾಲೂಕು ಮಟ್ಟದ ಮಂಗಳೂರು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಇತ್ತು. KDP ಮೀಟಿಂಗು ಅದಿದ್ರೂ ಕೂಡ ಇಲ್ಲಿಗೆ ನಮ್ಮ ರವಿ ವೈ ನಾಯಕ್ ಅವರು ಸಂದರ್ಭಯೋಚಿತವಾಗಿ ನಮ್ಮದೇ ಕಾರ್ಯಕ್ರಮ ಬರಲೇಬೇಕು ಅಂತೇಳಿ ಬಂದು ಇಲ್ಲಿ ಸುದ್ದಿಗೋಷ್ಠಿ ನಡೆಸಲಿಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಶೈಲಾ ಮೇಡಮ್ ಕೂಡ ಹಾಗೇನೆ ಕಾರ್ಯಕ್ರಮಗಳ ಒತ್ತಡಗಳ ಮಧ್ಯೆ ಕೂಡ ಇಲ್ಲಿಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದಿರಿ. ತಮಗೂ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತೇನೆ.
ಹಾಗೆ ನಮ್ಮ ನವೀನ್ ಅವರು ಈಗ ತಾನೇ ಕರೆದದ್ದು, ವಾಣಿ ಮೇಡಮ್ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಕೂಡಲೇ ಕಂದಾಯ ಅಧಿಕಾರಿಗಳಾಗಿ ಇಲ್ಲಿ ಉಪಸ್ಥಿತರಿದ್ದು ಯಶಸ್ಸುಗೊಳಿಸಿದ್ರಿ. ನವೀನ್ ಹೆಗಡೆ ಅವರಿಗೆ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಹಾಗೆ ನಮ್ಮ ಪತ್ರಿಕಾ ಪ್ರತಿನಿಧಿ, ಮುಖ್ಯವಾಗಿ ಉಳ್ಳಾಲ ತಾಲೂಕು ಈ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ನಮ್ಮ ಆತ್ಮೀಯರಾದ ವಸಂತ್ ಕೊನಾಜಿ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು, ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ಹೃದಯಾಂತರಾಳದ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಈ ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೇವೆ.